ಫ್ರೆಂಡ್ಸ್, 30 ವರ್ಷ ಕಳೆದ ನಂತರ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ವರ್ಷಕ್ಕೆ ಒಂದು ಸಲ ಅಲ್ಲದ್ರೆ ಒಂದು 2 ಸಲ ಫುಲ್ ಬಾಡಿ ಟೆಸ್ಟ್ ಮಾಡಿಕೊಂಡು ನೋಡ್ತಾ ಇರಬೇಕು. ಸೊ ನಾನಿವತ್ತು ಹೊರಟಿದ್ದೇನೆ ನನ್ನ ಈ ವರ್ಷದ ಚೆಕಪ್ ಮಾಡಲಿಕ್ಕೆ. ನಾನು 1 ವರ್ಷದಲ್ಲಿ ನಾನು ಚೆಕಪ್ ಮಾಡಲಿಲ್ಲ, ಲಾಸ್ಟ್ ಇಯರ್ ಮಾಡಿದೆ ನವೆಂಬರಲ್ಲಿ. ಸೊ ಈ ನವೆಂಬರಿಗೆ 1 ವರ್ಷ ಆಗ್ತಾ ಉಂಟು. ಸೊ ಸ್ಕಿಪ್ ಆಗಿತ್ತು 1 ಸಲ, ಇಲ್ಲದಿದ್ದು ನಾನು 6 ತಿಂಗಳಿಗೆ ಮಾಡ್ತಿದ್ದೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಅದೆಲ್ಲ ನಾನು ಪ್ರೂಫ್ ಸಮೇತ ತೋರಿಸ್ತೇನೆ. ಎಲ್ಲ ನನ್ನ ರಿಪೋರ್ಟ್ ಹೇಗೆ ಬರ್ತದೆ, ನಾನು ಕ್ಲಿನಿಕ್ಕಿಗೆ ಹೋಗ್ತೇನೆ, ಎಲ್ಲಿಗೆ ಹೋಗ್ತೇನೆ, ಏನಂತ ಎಲ್ಲ ಈ ವಿಡಿಯೋದಲ್ಲಿ ಇರ್ತದೆ. ಸೊ ವಿಡಿಯೋವನ್ನು ಕಡೆ ತನಕ ನೋಡಿ. ಈ ನನ್ನ ರಿಪೋರ್ಟ್ ನೋಡಿದ ಮೇಲೆ ನಿಮಗೂ ಸಹ ಒಂದು ಅದು ಹೆಲ್ಪ್ ಆಗ್ಬೋದು, ನೀವು ಸಹ ಮನಸ್ಸು ಮಾಡ್ಬೋದು, ನಿಮ್ಮದು ಆರೋಗ್ಯವನ್ನು ಟೆಸ್ಟ್ ಮಾಡ್ಕೊಳ್ಳೋಣ ಅಂತ. ನಾನೀಗ ಗೋಲ್ಡ್ ಸೂಕ್ ಬಸ್ ಸ್ಟೇಷನ್ಗೆ ಬಂದಿದ್ದೇನೆ. ಇಲ್ಲಿ ಬಸ್ಸೆಲ್ಲ ಲೈನಲ್ಲಿ ನಿಂತಿದೆ. ನನಗೆ 13D ಅಂತ ಒಂದು ಬಸ್ ನಾನು ಹೋಗುವಲ್ಲಿಗೆ ಹೋಗ್ತದೆ, ಅದು ಮೊಯೇಶ್ನ ಅಂತ. ಹೊರಗಡೆ ಒಂದು ಮಷೀನ್ ಇಟ್ಟಿರ್ತಾರೆ, ಅದರಲ್ಲಿ ಬಸ್ ಟೈಮಿಂಗ್ಸ್ ಎಲ್ಲ ಇರ್ತದೆ. ನನ್ನ ಬಸ್ ಈಗ ಒಂದು 9 ನಿಮಿಷದಲ್ಲಿ ಹೊರಡಲಿಕ್ಕಿದೆ. ದುಬೈಯಲ್ಲಿ ಹೆಚ್ಚಾಗಿ ಲಾಂಗ್ ಜರ್ನಿಗೆಲ್ಲ ಆರ್ಟಿಕ್ಯುಲೇಟೆಡ್ ಬಸ್ಸನ್ನು ಯೂಸ್ ಮಾಡ್ತಾರೆ. 2 ಬಸ್ಗಳನ್ನು ಜಾಯಿಂಟ್ ಮಾಡಿದ ಹಾಗೆ ಇರ್ತದಲ್ಲ, ಅದು ಈಗ ಕರ್ನಾಟಕದಲ್ಲಿ ಸಹ ಇದೆ ಅಂತ ಕಾಣ್ತದೆ ನನಗೆ. ನಾನು ಎಲ್ಲೋ ಒಂದು ನೋಡಿದ್ದೆ. ಸೊ ಇಲ್ಲಿ ಸಹ ಹಾಗೆ ದೊಡ್ಡ ಬಸ್ ಇರ್ತದೆ. ಪೂರ ರಿಕ್ಷಾ ಬಂದೊಂದು ಬೋಪಾರು, ಬೊಕ್ಕ ಟ್ಯಾಕ್ಸಿ ಮಂತೊಂದು ಬೋಪಾರು, ಓಲಾ ಉಬರ್ ಪೂರ ಮಂತೊಂದು ಬೋಪಾರು. ಯಾರು ಇಡೀ ಬಸ್ಸೇ ಮಲ್ತೊಂದು പോകുന്നിಲ್ಲ. ಖಾಲಿ ಬಸ್ ಇಟ್ಟು ಹೋಯಾರ ಉಂಟಿತ್ತೆ ಹೆಂಗು ಗೊತ್ತಜ್ಜಿ ಬರೀ ಬಿದಾಡ್ ತಿರ್ಗೊಂದಿಲ್ಲ ಬರ್ಪೇನೆ ಗೊತ್ತಿಜ್ಜೆ ಬತ್ತದ 2 ಜನ ಅಪ್ಪ. ಫೈನಲಿ ಬಸ್ಸಿಂದ ಇಲ್ಲಿದಾಯಿತು. ಈಗ ನಾವು ಹೋಗಬೇಕು ಆಚೆ ಕಡೆಗೆ, ರೋಡ್ ಕ್ರಾಸ್ ಮಾಡಿ ನಂತರ ನೋಡುವ ಹೇಗೆ ಹೋಗುವುದಂತ. ಇನ್ನೂ ಸ್ವಲ್ಪ ದೂರ ಉಂಟು, ನಡೆದುಕೊಂಡು ಹೋಗಬೇಕಿಲ್ಲ ಅಂದರೆ ಗಾಡಿ ಸಿಗ್ತದ ನೋಡಬೇಕು. ಇಲ್ಲಿ ತುಂಬ ಗಿಡ ನೆಟ್ಟಿದ್ದಾರೆ. ಯಾಕೆಂದರೆ ಅದರ ಆ ಸೈಡಲ್ಲಿ, ಅದು ನಾನು ಮೊದಲಿಗೆ ಸ್ವಲ್ಪ ತೋರಿಸಿದೆ ಅಲ್ಲ, ಅದೊಂದು ಗುಡ್ಡ ಪ್ರದೇಶ. ಆ ಗುಡ್ಡ ಪ್ರದೇಶದ ಎದುರುಗಡೆಯಲ್ಲಿ ಕಸ ಹಾಕ್ತಾರೆ. ದುಬೈಯ ಎಲ್ಲ ಕಸಗಳನ್ನೆಲ್ಲ ತಂದು ಅಲ್ಲಿ ವಿಲೇವಾರಿ ಮಾಡೋದು. ಅಂದರೆ ಕಸ ಎಲ್ಲ ತಂದು ಅಲ್ಲಿ ಮತ್ತೆ ಏನೋ ಅದರ ಇದಾಗ್ತದೆ, ಗ್ಯಾಸ್ ಆಗ್ತದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಳಗಡೆ ಯಾರು ಹೋಗಿಲ್ಲ. ಸೊ ಅಲ್ಲಿ ಹಾಕ್ತಾರೆ. ಸೋನಾಪುರ್ ಅಂತ ಇದಕ್ಕೆ ಹೆಸರು. ಇನ್ನೊಂದು ಉಂಟು ಅಲೈನ್ ಹತ್ರ. ಸೊ ಅಲೈನಲ್ಲಿ ಸಹ ಉಂಟು. ದುಬೈದೆಲ್ಲ ಕಸ ಇಲ್ಲಿ ಬಂದು ಬೀಳ್ತದೆ. ಮತ್ತು ಅವರು ಕಸದಿಂದ ಎಲ್ಲ ಸಿಗುವ ಪ್ಲಾಸ್ಟಿಕ್, ಕಬ್ಬಿನ ಅದೆಲ್ಲ ಬೇರೆ ಮಾಡಿ ಅದಕ್ಕೆ ಬೇರೆ ಬೇರೆ ಕಾಂಟ್ರಾಕ್ಟರ್ ವಹಿಸಿರ್ತಾರೆ. ಅದನ್ನೆಲ್ಲ ಬೇರೆ ಬೇರೆ ಮಾಡಿ ನಂತರ ಏನೋ ಗೊಬ್ಬರ ಮಾಡ್ತಾರೆ, ಗ್ಯಾಸ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಸೊ ಇಲ್ಲಿ ಹೋಗುವಾಗ ತುಂಬ ವಾಸನೆ ಬರ್ತಾ ಉಂಟು. ನಾನೊಂದು ಮಾಸ್ಕ್ ತರಲಿಕ್ಕೆ ಮಿಸ್ ಮಾಡಿದೆ. ಸೊ ಮಾಸ್ಕ್ ಇಲ್ಲ, ಈಗ ಮಾಸ್ಕ್ ಇದ್ದರೆ ಒಳ್ಳೆಯದಿತ್ತು. ಈಗ ನೋಡಿ, ನಾನು ಆ ಬ್ರಿಡ್ಜ್ ತೋರಿಸ್ತಿದ್ದೇನಲ್ಲ, ಆ ಬ್ರಿಡ್ಜು ಶಾರ್ಜಾ ಬಾರ್ಡರ್. ಸೊ ದುಬೈಯಿಂದ ಶಾರ್ಜಾ ಕನೆಕ್ಟ್ ಆಗೋದು ಆ ಬ್ರಿಡ್ಜಿಂದ. ಅಂದರೆ ಆ ಬ್ರಿಡ್ಜ್ ನಂತರ ಶಾರ್ಜಾ ಗೌರ್ಮೆಂಟ್ ಬೀಳ್ತದೆ, ಈ ಸೈಡ್ಗೆ ದುಬೈ ಗೌರ್ಮೆಂಟ್ ಬೀಳ್ತದೆ. ಸೊ ಇದೊಂದು ಬಾರ್ಡರ್ ಅನ್ಬೋದು ಬ್ರಿಡ್ಜ್ ರೂಪದಲ್ಲಿ. ಸೊ ಅದು ಕಾಣ್ತಾ ಇದೆ ನಮ್ಮ ಕ್ಲಿನಿಕ್. ಸೊ ಫೈನಲಿ ನಾನೀಗ ರೀಚ್ ಆಗ್ತಾ ಇದ್ದೇನೆ. ಇಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಉಂಟು. ಸೊ ಬ್ರಿಡ್ಜಲ್ಲಿ ಕ್ರಾಸ್ ಮಾಡಿಕೊಂಡು ಆ ಸೈಡ್ಗೆ ಹೋಗಬೇಕು, ರೋಡಿದ್ದು. ಇದೆಲ್ಲ ಶಾರ್ಜಾ ಮೊವಾಲಿಯಾ ಏರಿಯಾ. ನಾವು ಮುಂಚೆ ಇಲ್ಲೇ ವಾಸ ಮಾಡುತ್ತಿದ್ದೆವು. ಈಗೊಂದು 4-5 ವರ್ಷದಲ್ಲಿ ದುಬೈಯಲ್ಲಿದ್ದೇವೆ. ಇಲ್ಲದಿದ್ದರೆ ಇದೇ ಏರಿಯಾದಲ್ಲಿ ಹಿಂದುಗಡೆ ಸ್ವಲ್ಪ ಹೋಗಿದ್ರೆ ಅಲ್ಲಿ ನಮ್ಮ ಒಂದು ಬಿಲ್ಡಿಂಗಲ್ಲಿ ನಾವು ಇರ್ತಿದ್ವಿ. ಮತ್ತು ಈಗ 40 ನಿಮಿಷ ನಡೆದೆ ನಾನು. 40 ನಿಮಿಷ ನಡೆದು ಈಗ ಸ್ವಲ್ಪ ಹೊಟ್ಟೆ ಚುರುಗುಟ್ಟುತ್ತಿದೆ. ಸೊ ಇನ್ನೊಂದು 9 ಗಂಟೆವರೆಗೆ ಕಾಯಬೇಕಾಗ್ತದೆ ಅಲ್ಲಿ ಓಪನ್ ಆಗೋ ತನಕ. ಓಪನ್ ಆಗುವುದು, ಬ್ಲಡ್ ಕೊಡುವುದು, ಪಟಕ್ಕಂತ ಹೋಟ್ಲಿಗೆ ಹೋಗಿ ತಿನ್ನುವುದು. ಇವತ್ತೇನು ಇಲ್ಲಿ ರಶ್ ಇಲ್ಲ, ಬೇಗ ಓಪನ್ ಮಾಡಿದ್ದಾರೆ. ಈಗ ಟೈಮಿಂಗ್ ಚೇಂಜ್ ಆಗಿದೆ. ನಾನು 9 ಗಂಟೆ ಎನಿಸಿದ್ದು, ಈಗ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. 7 to 11 ನೈಟ್ ಫುಲ್ಲು ಟೈಮ್ ಉಂಟು ಇದರಲ್ಲಿ ಇಲ್ಲಿ. ಸೊ ಬೇಗ ಬಂದಿದ್ದರೆ ಒಳ್ಳೆಯದಾಯಿತು. ಜನ ಅಷ್ಟು ಇಲ್ಲ, ಬೇಗ ಆಗ್ತದೆ ನನ್ನ ಕೆಲಸ. ಈಗ ನಮ್ಮದೀಗ ರಕ್ತ ತೆಗಿತಾರೆ ಇವರು. ಎಷ್ಟು ತೆಗಿತಾರೆ ಅಂತ ನೋಡಬೇಕು. ವಿಡಿಯೋ ತೆಗಲಿಕ್ಕಿಲ್ಲ ಅಂತೆ. ಸೊ ನಾನು ಮತ್ತೆ ಮಾಡ್ತೇನೆ. ಫೈನಲಿ ಟೆಸ್ಟ್ ಎಲ್ಲ ಆಯಿತು. ಈಗ ನಾವು ಏನಾದರೂ ತಿನ್ನಬೇಕು, ಗೊತ್ತಾಯ್ತಲ್ಲ, ತಿನ್ನಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಸೊ ಒಂದು 2-3 ನಿಮಿಷದಲ್ಲಿ ಬ್ಲಡ್ ಎಲ್ಲ ತೆಗೆದು ಆಯಿತು ಅವರು. ಮತ್ತು ನನಗೆ ಅಷ್ಟೇ ನೋವಾಗೋದಿಲ್ಲ. ಸೊ ಇನ್ನು ರಿಪೋರ್ಟ್ ಬರಲಿಕ್ಕೆ ಸಂಜೆವರೆಗೆ ಕಾಯಬೇಕು. ಸಂಜೆ ರಿಪೋರ್ಟ್ ಬರ್ತದೆ.
ರಿಪೋರ್ಟ್ ಬಂದ ಮೇಲೆ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಆ ಕೆಫ್ಟೇರಿಯಾಕ್ಕೆ ಹೋಗಬೇಕು. ಅಲ್ಲಿ ತುಂಬ ರಶ್ ಇದೆ. ಅಲ್ಲಿ ಸಣ್ಣ ಕೆಫ್ಟೇರಿಯಾ ಇದು, ಅದರಲ್ಲಿ ತುಂಬ ರಶ್ ಇರ್ತದೆ. ಒಳ್ಳೆ ನಾಷ್ಟ ಎಲ್ಲ ಒಳ್ಳೆ ಆಗ್ತದೆ ಅಲ್ಲಿ. ಮತ್ತು ನೋಡಿ ಅಲ್ಲಿ ಎಷ್ಟು ಜನ ಹೊರಗೆ ನಿಂತಿದ್ದಾರೆ ಅಂತ, 2-3 ಟೇಬಲ್ ಇರುವುದು ಅಲ್ಲಿ. ಫ್ರೆಂಡ್ಸ್, ಫೈನಲಿ ನನ್ನ ರಿಪೋರ್ಟ್ ಬಂದಿದೆ. ಸೊ ರಿಪೋರ್ಟ್ ನೋಡ್ಲಿಕ್ಕೆ ಉಂಟು, ನಾನು ನೋಡಿದ್ದೇನೆ, ನಿಮಗೆ ತೋರಿಸ್ಲಿಕ್ಕೆ ಉಂಟು. ಡೈರೆಕ್ಟ್ ಆಗಿ ನಿಮಗೆ ರಿಪೋರ್ಟ್ ಅನ್ನು ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ತೋರಿಸ್ತೇನೆ. ಈಗ ರಿಪೋರ್ಟ್ ಅಲ್ಲಿ ಎಂತ ಉಂಟಂದ್ರೆ, ಫಸ್ಟಿಗೆ ನನಗೆ ಗ್ಲೂಕೋಸ್ ಫಾಸ್ಟಿಂಗ್ ಟೆಸ್ಟ್ ಇತ್ತು. ಸೊ ನನಗೆ ಅದು 144 ಬಂದಿದೆ. ಇದು ಯಾಕೆ ಜಾಸ್ತಿ ಬಂತಂತ ಗೊತ್ತಿಲ್ಲ ನನಗೆ, ಇಲ್ಲದ್ರೆ ಅಷ್ಟು ಬರ್ಲಿಕ್ಕಿಲ್ಲ. ನಾನು ಯಾವಾಗಲೂ ಟೆಸ್ಟ್ ಮಾಡ್ತಾ ಇರ್ತೇನೆ, ನನ್ನ ಹತ್ರ ಮಷೀನ್ ಇರ್ತದೆ. ಸೊ ಅದು ಕೆಂಪಲ್ಲಿ ತೋರಿಸ್ತಾ ಉಂಟು, ಎಬವ್ 100 ಅದು ಕೆಂಪಲ್ಲಿ ತೋರಿಸ್ತದೆ. ಸೊ ಅದು ಓಕೆ. ಮತ್ತೆ ವಿಟಮಿನ್ B12 ತೋರಿಸ್ತಾ ಉಂಟು, ಮತ್ತು ವಿಟಮಿನ್ ಡಿ ತೋರಿಸ್ತಾ ಉಂಟು. ವಿಟಮಿನ್ ಡಿ ಸ್ವಲ್ಪ ಕಮ್ಮಿ ಆಗಿದೆ, ಲೋ ಅಂತ ತೋರಿಸ್ತಾ ಉಂಟು. ಸೊ ಪೇಜ್ 1 ಆಯಿತು. ಪೇಜ್ 2ರಲ್ಲಿ ನಮ್ಮ ಹಾರ್ಮೋನ್ಸ್ ರಿಪೋರ್ಟ್ ಉಂಟು. ಥೈರಾಯ್ಡ್ ಪ್ರೊಫೈಲ್ ಎಲ್ಲ ಅದರದ್ದು ಕೊಟ್ಟಿದ್ದಾರೆ. ಎಲ್ಲಿ ಏನು ಕೆಂಪು ಬರಲಿಲ್ಲ, ಎಲ್ಲ ಸರಿ ಉಂಟು ಅಂತ ಲೆಕ್ಕ. ಸೊ 3ನೇ ಪೇಜಲ್ಲಿ ನಮಗೆ ಕಿಡ್ನಿ ಫಂಕ್ಷನ್ ಇದ್ದು ಪ್ರೊಫೈಲ್ ಉಂಟು, ಅದರಲ್ಲಿ ಎಲ್ಲ ಸರಿ ಉಂಟು, ಎಂಥದ್ದು ಇದು ಬರಲಿಲ್ಲ. ಒಂದು ಕ್ಯಾಲ್ಸಿಯಂ 10.34 ತೋರಿಸ್ತಾ ಉಂಟು. ಮತ್ತೆ ಮುಂದೆ ಹೋಗುವಾಗ ಇಲ್ಲಿ ಕೊಲೆಸ್ಟ್ರಾಲ್ ಟೋಟಲ್ ಅಂತ ಉಂಟು, ನನಗೆ 141 ಬಂತು. ಅದು ಹೈ ಇಲ್ಲ, ಲೋ ಉಂಟು. ಲೋ ಇದ್ರೆ ಪರವಾಗಿಲ್ಲ ಅಂತಾರೆ, ಅದು ಜಾಸ್ತಿ ಇದ್ರೂ ಗೊತ್ತಾಗ್ತದೆ ಹೈ ಉಂಟಾ ಅಂತ, ಹೆಚ್ಚು ಬರ್ತದೆ. ಸೊ ಇಲ್ಲಿ ಬಿಲ್ಡ್ರೂಬಿನ್ ಟೋಟಲ್ ಅಂತ ಉಂಟು 1.14 ಕೆಂಪಲ್ಲಿ ತೋರಿಸ್ತಾ ಉಂಟು. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ಇದು ಲಿವರ್ ಫಂಕ್ಷನ್ ಇದ್ದು. ಸೊ ಏನದು ಎಂತ ಅಂತ ನಾನು ಕೇಳಬೇಕಾಗ ಡಾಕ್ಟರ್ ಹತ್ರ. ಮತ್ತು ಇಲ್ಲಿ ಒಂದು ನೋಡಿ, ಇಲ್ಲಿ ನಾನು ಅಲೈನೈನ್ ಅಮಿನೋಸ್ಟ್ರೇಟ್ ALT ಅಂತ ಉಂಟು. ಇದು ಆ್ಯಕ್ಚುಲಿ ಸರಿ ಉಂಟು, ಈಗ 39 ಉಂಟು. ಇದು ಬಿಲೋ 50 ಇರಬೇಕು. ಸೊ 39 ಉಂಟು. ಇದು ನನಗೆ 1 ವರ್ಷ ಮುಂಚೆ ನಾನು ಟೆಸ್ಟ್ ಮಾಡುವಾಗ ಅದು ನನಗೆ ಜಾಸ್ತಿ ಬಂದಿತ್ತು. ನಾನು ನಮ್ಮ ಹತ್ರ ಒಂದು ಕೆಫ್ಟೇರಿಯಾ ಓಪನ್ ಆಗಿತ್ತು. ಆ ಸಲ ಕೆಫ್ಟೇರಿಯಾ ಓಪನ್ ಆಗಿ ಒಂದು 4-4:15 ಗಂಟೆಗೆ ಅಲ್ಲಿ ಬಿಸಿ ಗೋಲಿ ಬಜೆ ಮಾಡ್ತಿದ್ರು. ಆ ಬಿಸಿ ಗೋಲಿ ಬಜೆಯನ್ನು ನಾನು ತಿಂತಿದ್ದೆ. ಹಾಗೆ ತಿಂದು ನಾನು ಫ್ಯಾಟಿ ಲಿವರ್ ಬಂದಿತ್ತು. ಆ ಸಲ ನಾನು ಡಾಕ್ಟರ್ಗೆ ತೋರಿಸುವಾಗ ಫ್ಯಾಟಿ ಲಿವರ್ ಬಂದಿದೆ. ನೋಡಿ, ನಾನು ಅದರ ರಿಪೋರ್ಟಿನ ಸ್ಕ್ರೀನನ್ನು ಬದಿಯಲ್ಲಿ ತೋರಿಸ್ತೇನೆ. ಅಲ್ಲಿ ನನಗೆ 107 ಅಂತ ಬಂದಿತ್ತು ಇದು ALT. ಈಗ ಅದೇ ALT 39 ಆಗಿದೆ. ನಾವು ಟೆಸ್ಟ್ ಮಾಡಿದ್ರೇನೆ ನಮಗೆ ಗೊತ್ತಾಗುದು ಇಂಥದ್ದೆಲ್ಲ ಸಣ್ಣ ಸೂಕ್ಷ್ಮ ವಿಷಯಗಳು, ಇದು ನಮಗೆ ಗೊತ್ತಿರುವುದಿಲ್ಲ. ನಾವು ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಒಂದು ವೇಳೆ ನಾವು ಟೆಸ್ಟ್ ಮಾಡದೆ ಏನಾದರೂ ಸ್ವಲ್ಪ ಹುಷಾರಿ ಇಲ್ಲದೆ ಬಿದ್ದ ಮೇಲೆ ನಮಗೆ ಗೊತ್ತಾಗ್ತದೆ ಒಮ್ಮೊಮ್ಮೆ, ಆಗ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತದೆ. ಸೊ ಅದಕ್ಕಿಂತ ಮುಂಚೆನೇ ನಾವು 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿದರೆ ಇದರಿಂದ ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈಗ ಮುಂದೆ ಹೋದರೆ ಇಲ್ಲಿ ನಮ್ಮದು ಉಂಟು ರುಟೀನ್ ಯೂರಿನ್ ಅನಾಲಿಸಿಸ್ ಅಂತ ಉಂಟು. ಅದೆಲ್ಲ ಕ್ಲಿಯರ್ ಉಂಟು, ತೊಂದರೆ ಇಲ್ಲ, ಏನು ಬರಲಿಲ್ಲ, ಕಲರ್ ಬರಲಿಲ್ಲ. ಇದು ಲಾಸ್ಟ್ ಪೇಜ್ ಅಲ್ಲ, ಸೆಕೆಂಡ್ ಲಾಸ್ಟ್ ಪೇಜ್. ಗ್ಲೈಸೋಲೇಟೆಡ್ ಹಿಮೋಗ್ಲೋಬಿನ್ ಅಂತ ಉಂಟು, HbA1c ಅಂತ. ಸೊ ಇದರಲ್ಲಿ ನನ್ನ ಎಲ್ಲ ಕೆಂಪು ಬಂದಿದೆ. ಸೊ ಅದು ಶುಗರ್ ಇದ್ದವರಿಗೆ ಇದೆಲ್ಲ ನಾರ್ಮಲ್ ಕೆಂಪು ಬರ್ತಾ ಇರ್ತದೆ. ಸೊ ನಾವು ಅದನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ಸೊ ನನಗೆ ಇಲ್ಲಿ HbA1c 7.52 ಬಂದಿದೆ. ಸೊ ಅದು ಸ್ವಲ್ಪ ಜಾಸ್ತಿ, ಇನ್ನು ಕಮ್ಮಿ ಮಾಡಬೇಕು. ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಆದರೆ ಓಕೆ, ಕಂಟ್ರೋಲಲ್ಲಿ ಇಡಬೇಕು ಅಂತ. ಮತ್ತೊಂದು ಲಾಸ್ಟ್ ರಿಪೋರ್ಟ್ ಎಂತ ಉಂಟು, ಇದು ಕಂಪ್ಲೀಟೆಡ್ ಬ್ಲಡ್ ಕೌಂಟು CBC ಅಂತ. ಇದರಲ್ಲಿ ಒಂದು MCHC 34.6 ಅಂತ ತೋರಿಸ್ತಾ ಉಂಟು. ಅದು 34.5 ಇರಬೇಕಿತ್ತು, ಏನೋ 1 ಪಾಯಿಂಟ್ ಆಚೆ ಹೋಗಿದೆ, ಅದಕ್ಕೂ ಹೈ ತೋರಿಸ್ತಾ ಉಂಟು. ಅದೇನು ಅಷ್ಟು ಪ್ರಾಬ್ಲಮ್ ಇರಲಿಕ್ಕೆ ಇಲ್ಲ ನನಗೆ ಗೊತ್ತಾಗುವ ಪ್ರಕಾರ. ಮತ್ತು ಇನ್ನು ಡಾಕ್ಟ್ರ್ ಏನು ಸಜೆಸ್ಟ್ ಮಾಡ್ತಾರೆ ಅದೇ. ಸೊ ಇದು ನಮ್ಮದು ರಿಪೋರ್ಟು. ಸೊ ನನಗೆ ರಿಪೋರ್ಟ್ ನೋಡಿದ ಮೇಲೆ ತುಂಬ ಟೆನ್ಷನ್ ಕಮ್ಮಿ ಆಯಿತು. ಟೆಸ್ಟಿಗೆ 200 ದಿರಮ್ಸ್ ತಗೊಳ್ತಾರೆ. 200 ಈಗ ಒಂದು ಸ್ಪೆಷಲ್ ಬೇರೆ ಪ್ಯಾಕೇಜ್ ತೊಗೊಂಡೆ ನಾನು, 230 ದಿರಮ್ಸ್ ಇದ್ದು. ನಾನು ಪ್ರೈಸ್ ನಿಮಗೆ ಹೇಳಿದೆ, ಯಾಕೆಂದರೆ ದುಬೈಯಲ್ಲಿ ಇರುವವರು ಬ್ಯಾಚುಲರ್ಸ್ ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಹಣ ಹೋಗ್ತದೆ. ಆದರೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಇದ್ರೇ ನಾವು ಹಣ ಮಾಡ್ಬೋದು. ಹಣ ಹೋಗ್ತದೆ ಅಂತ ನಾವು ಟೆಸ್ಟ್ ಮಾಡದೆ ಏನಾದರೂ ಪ್ರಾಬ್ಲಮ್ ಬಂದು ತುಂಬ ಖರ್ಚು ಮಾಡೋದಕ್ಕಿಂತ ಮೊದಲು 230 ರೂಪಾಯಿ ಕೊಟ್ಟು ನಾವು ಟೆಸ್ಟ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಅದನ್ನೆಲ್ಲ ತಿಂದು ನಾವು ಇದು ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಅದಕ್ಕೋಸ್ಕರನೇ ಮಾಡಿದ್ದು. ನಾನು ನನ್ನ ಟಾರ್ಗೆಟೇ ಬ್ಯಾಚುಲರ್ಸ್ ದುಬೈಯಲ್ಲಿ, ಅಲ್ಲಿ ಅಬ್ರಾಡಲ್ಲಿ ಎಲ್ಲಿ ಇದ್ದರು ಅವರು ಸರಿಯಾಗಿ ಮನೆಯಲ್ಲಿ ಊಟ ಮಾಡೋದಿಲ್ಲ, ಮನೆ ಊಟ ಸಿಗುವುದಿಲ್ಲ, ಒಬ್ಬೊಬ್ಬರೇ ಇರ್ತಾರೆ, ಒಮ್ಮೊಮ್ಮೆ ಹೋಟ್ಲಿಂದ ತರ್ತಾರೆ. ಸೊ ಜಾಸ್ತಿ ಹೊರಗಡೆ ಫುಡ್ಗೆ ಅವರು ಅವಲಂಬನೆ ಆಗಿರ್ತಾರೆ. ಅದಕ್ಕೋಸ್ಕರ ಎಣ್ಣೆ ಪಸೆ ಜಾಸ್ತಿ ತಿನ್ಬೋದು. ಎಣ್ಣೆ ಪಸೆ ತಿಂದು ಗೊತ್ತಿಲ್ಲದ ಹಾಗೆ ಒಳಗಡೆ ಏನೋ ಚೇಂಜಸ್ ಇದ್ದರೆ ನಮಗೆ ಟೆಸ್ಟ್ ಮಾಡಿದ್ರೇ ಗೊತ್ತಾಗೋದಲ್ಲ. ಇಲ್ಲದಿದ್ದರೆ ನಾವು ಮತ್ತೆ ಹುಷಾರಿಲ್ಲದೆ ಬಿದ್ದಾಗ ನಾವು ಡಾಕ್ಟರ್ ಹೇಳ್ತಾನೆ ಇನ್ನು ಅದು ಟೆಸ್ಟ್ ಮಾಡು, ಇದು ಟೆಸ್ಟ್ ಮಾಡು ಅಂತ. ನನಗೆ ಫ್ಯಾಟಿ ಲಿವರ್ ಉಂಟಂತ ಗೊತ್ತಾದ ತಕ್ಷಣ ನಾನು ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಸೊ ಈಗ ನೋಡಿ, 1 ವರ್ಷದಲ್ಲಿ ಅದು ಅಷ್ಟು ಕಮ್ಮಿ ಆಗಿದೆ ಅಂದರೆ ಅದು ನಾವು ಫಾಲೋ ಮಾಡ್ಬೋದು ಅಂತ ತೋರಿಸುವುದು. ಅದು ನಮಗೆ
ಕೇರ್ ತಗೊಳ್ಬೋದಂತ. ಆ್ಯಕ್ಚುಲಿ ನನಗೆ ಡಯಾಬಿಟಿಸ್ ಬಂದಿದ್ದಾಗ ನಾನು ನನ್ನ ಅಣ್ಣನ ಹತ್ರ ಒಮ್ಮೆ ಹೇಳಿದ್ದೆ, ನೀನು ಸಹ ಟೆಸ್ಟ್ ಮಾಡು, ನಮಗೆಲ್ಲರಿಗೆ ಒಬ್ಬೊಬ್ಬರಿಗೆ ಡಯಾಬಿಟಿಸ್ ಬರ್ತಾ ಉಂಟು, ಸೊ ನೀನು ಸಹ ಟೆಸ್ಟ್ ಮಾಡಂತ. ಅವ ಹೇಳಿದೆ, ಇಲ್ಲ ನಾನು ಟೆಸ್ಟ್ ಮಾಡಲ್ಲ, ನಾನು ಟೆಸ್ಟ್ ಮಾಡಿದರೆ ಮತ್ತೆ ಡಾಕ್ಟರ್ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ ಹೇಳ್ತಾರೆ ಹಾಗೆ ಅಂತ. ಸೊ ಹಾಗೆ ಯಾರು ಅಂದ್ಕೊಳ್ಬೇಡಿ, ಟೆಸ್ಟ್ ಮಾಡ್ತಾ ಇರಿ. ಯಾಕೆಂದರೆ ಡಾಕ್ಟರ್ ನಿಮಗೆ ಹೇಳಿದರು ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ, ಅದು ನಿಮ್ಮ ಒಳ್ಳೆಯದಕ್ಕೆ ಇರ್ತದೆ, ನಿಮ್ಮ ಆರೋಗ್ಯ ಸರಿಯಾಗಿರಲಿಕ್ಕೆ ಇರ್ತದೆ. ನೀವು ಸಹ ಇವತ್ತು ಮನಸ್ಸು ಮಾಡಿದರೆ ನಾನು ಟೆಸ್ಟ್ ಮಾಡ್ತೇನೆ, ಈ ವಾರದಲ್ಲಿ ಮಾಡ್ತೇನೆ ಅಂತ ಮನಸ್ಸು ಮಾಡಿದರೆ ಪ್ಲೀಸ್ ಒಂದು ಕಾಮೆಂಟ್ ಹಾಕಿ. ಮತ್ತು ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ ಮೇಲೆ ನಿಮಗೆ ಏನು ಬಂತು, ಎಲ್ಲ ಸರಿ ಉಂಟಾ ಅಲ್ಲ, ಏನಾದರೂ ಚೇಂಜಸ್ ಇತ್ತಾ, ನಿಮಗೂ ಸಹ ಡಾಕ್ಟ್ರ್ ಏನಾದರೂ ಅಡ್ವೈಸ್ ಮಾಡ್ಬೋದಾ ಅಂತ ಇದ್ದರೆ ಡಾಕ್ಟ್ರಲ್ಲಿ ತೋರಿಸಿ ರಿಪೋರ್ಟನ್ನು ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಏನಾದರೂ ಮೇಯ್ನಾಗಿ ನಮಗೆ ಫ್ಯಾಟಿ ಲಿವರ್ ಫಂಕ್ಷನ್ ಮತ್ತು ಶುಗರ್ ಇದೆಲ್ಲ BP ಇದೆಲ್ಲ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಅದು ಗೊತ್ತಾಗೋದಿಲ್ಲ, ಸಿಂಟಮ್ಸ್ ಇರುವುದಿಲ್ಲ ಅಷ್ಟು ಮೊದಲಿಗೆ. ಸೊ ಸಿಂಟಮ್ಸ್ ಎಲ್ಲ ಕಾಣುವವರೆಗೆ ಕಾಯಬಾರ್ದು, ಯಾವುದನ್ನು ಚೆಕ್ ಮಾಡಿಕೊಂಡು ವರ್ಷಕ್ಕೆ ಒಂದು ಸಲ, ನಾರ್ಮಲ್ ಇರುವವರು ವರ್ಷಕ್ಕೆ ಒಂದು ಸಲ ಚೆಕ್ ಮಾಡಿ. ಏನಾದರೂ ಸಿಂಟಮ್ಸ್ ಸಿಕ್ಕಿದವರು, ಟಾರ್ಗೆಟ್ ಇದ್ದವರು 6 ತಿಂಗಳಿಗೆ ಒಮ್ಮೆ ಚೆಕ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ನಮ್ಮ ಮುಗಿಯುತ್ತದೆ. ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ.